ಉಡುಪಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೇದಾರೋತ್ಥಾನ ಟ್ರಸ್ಟ್ ವತಿಯಿಂದ ನಡೀತಾ ಇದ್ದಂತಹ ಹಡಿಲು ಭೂಮಿ ಕೃಷಿ ಆಂದೋಲನದ ನಾಟಿ ಕಾರ್ಯ ಬಹುತೇಕ ಮುಕ್ತಾಯಗೊಂಡಿದೆ. ಇದೀಗ ಪೈರಿನ ಕಳೆ ಕೀಳುವ ಕೆಲಸ ನಡೀತಾ ಇದ್ದು ವಿದ್ಯಾರ್ಥಿನಿಯರ ಸಹಿತ ಸಾರ್ವಜನಿಕರು ಕೃಷಿ ಕಾಯಕದಲ್ಲಿ ಭಾಗಿಯಾಗಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಉಡುಪಿ ಜಿಲ್ಲೆಯ ಕಡೇಕಾರಿನಲ್ಲಿ ವಿದ್ಯಾರ್ಥಿನಿಯರು ಗದ್ದೆಗೆ ಇಳಿದು ಬೆಳೆಯ ಮಧ್ಯೆ ಬೆಳೆದ ಕಳೆ ಕೀಳುವ ಕೆಲಸವನ್ನ ಮಾಡುತ್ತಿದ್ದಾರೆ. ಕೃಷಿ ಕಾಯಕದಲ್ಲಿ ತಮ್ಮ ಅಳಿಲು ಸೇವೆ ಸಲ್ಲಿಸುವ ಮೂಲಕ ಓದಿನ ಜೊತೆ ಕೃಷಿ ಜ್ಞಾನವನ್ನ ಪಡೆದುಕೊಳ್ಳುತ್ತಿದ್ದಾರೆ. ಇನ್ನು ಕೇದಾರೋತ್ಥಾನ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾದ ಈ ಒಂದು ಅಭಿಯಾನದಲ್ಲಿ ಅಧ್ಯಕ್ಷ ಉಡುಪಿ ಶಾಸಕ ರಘುಪತಿ ಭಟ್ ಹಡಿಲು ಭೂಮಿಯಲ್ಲಿ ಕೃಷಿ ಆಂದೋಲನ ಹಮ್ಮಿಕೊಂಡಿದ್ದು, ಶಾಸಕರ ಕೃಷಿ ಕಾಯಕ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ. ಉಡುಪಿ ಮತ್ತು ಬ್ರಹ್ಮಾವರ ತಾಲೂಕಿನಲ್ಲಿ ಕೇದಾರೋತ್ಥಾನ ಟ್ರಸ್ಟ್ ವತಿಯಿಂದ 1436 ಎಕರೆ ಹಡಿಲು ಭೂಮಿಯಲ್ಲಿ ಈ ಬಾರಿ ಬೇಸಾಯ ಮಾಡಲಾಗಿದೆ. ಈ ಪೈಕಿ ಒಟ್ಟು 193 ಎಕರೆ ಪ್ರದೇಶದಲ್ಲಿ ಸ್ಥಳೀಯರು ಸೇರಿ ಕೈ ನಾಟಿ ಮಾಡಿದ್ದಾರೆ. ಉಳಿದಂತೆ 90% ಯಂತ್ರ ನಾಟಿ ನಡೆದಿದೆ. ಟ್ರಸ್ಟ್ ಉಡುಪಿ ವಿಧಾನಸಭಾ ವ್ಯಾಪ್ತಿಯಲ್ಲಿ 256 ಕಿಲೋಮೀಟರ್ ಉದ್ದದ ತೋಡುಗಳ ಹೂಳನ್ನ ತೆರವುಗೊಳಿಸಿ ನೀರು ಸರಾಗವಾಗಿ ಹರಿಯುವಂತೆ ಮಾಡಲಾಗಿದೆ. ಇದರಿಂದ ಸುಮಾರು 600 ಎಕರೆಯಷ್ಟು ಹಡಿಲು ಗದ್ದೆಗಳನ್ನು ಸ್ಥಳೀಯರೇ ಬೇಸಾಯ ಮಾಡಿದ್ದಾರೆ. ಬಹುತೇಕ ನಾಟಿ ಕಾರ್ಯ ಮುಕ್ತಾಯಗೊಂಡಿದ್ದು ಗದ್ದೆಗಳಲ್ಲಿ ಕಳೆ ಕೀಳುವ ಕೆಲಸ ನಡೆಯುತ್ತಿದೆ. ಎನ್ಸಿಸಿ, ಸ್ಕೌಟ್ ಗೈಡ್ಸ್, ಎನ್ಎಸ್ಎಸ್ ಸ್ವಯಂ ಸೇವಕರು, ಕಾಲೇಜು ವಿದ್ಯಾರ್ಥಿಗಳು, ಸ್ಥಳೀಯರು ಬೆಳೆಯ ಮಧ್ಯೆ ಬೆಳೆದ ಕಳೆ ಕೀಳುವ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸುಮಾರು 3800ಕ್ಕೂ ಅಧಿಕ ಸ್ಥಳ ಮಾಲೀಕರು ಹಡಿಲು ಕೃಷಿ ಭೂಮಿಯ ಅಭಿಯಾನಕ್ಕೆ ಭೂಮಿಯನ್ನ ಒದಗಿಸಿದ್ದಾರೆ. 4-5 ತಿಂಗಳಿನಿಂದ 7500, 8000 ಮಂದಿ ಆಂದೋಲನದಲ್ಲಿ ಪಾಲ್ಗೊಂಡಿದ್ದು, ಬೆಳೆದ ಭತ್ತ ಕೈಗೆ ಬರಲು ಇನ್ನು 3 ತಿಂಗಳು ಕಾಯಬೇಕಾಗಿದೆ. ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಬಹಳ ಸಂತೋಷ ಪಡ್ತಾರೆ. ಇವತ್ತಿನ ಸಂದರ್ಭದಲ್ಲಿ ತಮಗೆ ಗೊತ್ತಿರಬಹುದು, ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕವಾದಂಥ ತರಬೇತಿ ಇಲ್ಲ, ಕೇವಲ ತರಗತಿಯ ತರಬೇತಿ ಇದೆ. ಇಲ್ಲಿ ನಾವು ಕೃಷಿಯ ಬಗ್ಗೆ ಅವರಿಗೆ ಟ್ರಸ್ಟಿನ ಸದಸ್ಯರು ಮತ್ತು ಮೇಲ್ವಿಚಾರಕರೆಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕವಾದ ತರಬೇತಿ ನೀಡಿದ ಮೇಲೆ ಗದ್ದೆಗಿಳಿಸಿದ್ದಾರೆ, ಕಳೆ ಕೀಳ್ತಾ ಇದ್ದಾರೆ ಗದ್ದೆಯಲ್ಲಿ. ಬಹುಶಃ ನಮ್ಮ ಉಡುಪಿ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳನ್ನು ಇದಕ್ಕೆ ಬಳಸಿಕೊಂಡ್ರೆ ಮುಂದಿನ ದಿನದಲ್ಲಿ ಆಹಾರೋತ್ಪಾದನೆಗೆ ಅವರನ್ನು ಕೂಡ ಬಳಸಿಕೊಂಡಂತಾಗುತ್ತೆ. ಇದೊಂದು ಖಂಡಿತವಾಗಿ ಒಳ್ಳೆಯ ಯೋಜನೆ. ಇದೊಂದು ಒಳ್ಳೆ ಒಗ್ಗೂಟ ಅಂತ ಹೇಳ್ಬೋದು, ಎಲ್ಲರೂ ಸಹ ಒಕ್ಕೂಟ ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ಯಾರು ಸರ್ನವರು ಆಗ್ಬೋದು ಅಥವಾ ನಾವು ಸ್ಟೂಡೆಂಟ್ಸ್ ಅವರು ಆಗ್ಬೋದು, ಎಲ್ಲರೂ ಸಹ ಇಲ್ಲಿ ಒಂದೇ ಥರ ಇದ್ದೀವಿ. ಸರ್ ಅಲ್ಲಿ ಕಾಲೇಜ್ ಥರ ಸ್ಟ್ರಿಕ್ಟ್ ಅಂತಿಲ್ಲ, ಎಲ್ಲ ಫ್ರೀ ಆಗಿದ್ದೀವಿ. ಒಂಥರ ಎಲ್ಲರೂ ಖುಷಿಯಾಗಿ ಕೆಲಸ ಮಾಡಿ. ಜನಪ್ರತಿನಿಧಿಯೊಬ್ಬ ಹಳ್ಳಿಯ ರೈತರು ಜನರನ್ನ ಸಂಪರ್ಕಿಸಲು ಅನುಕೂಲವಾಗುವ ಕಾರ್ಯಕ್ರಮ ಹಡಿಲು ಭೂಮಿ ಕೃಷಿ ಆಂದೋಲನ. ಇದನ್ನ ಶಾಸಕ ರಘುಪತಿ ಭಟ್ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತೆ ಮಾಡಿ ತೋರಿಸಿದ್ದಾರೆ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ರೈತರ ಸಮಸ್ಯೆ ಪರಿಹರಿಸಿದ್ದಾರೆ. ಸಾವಯವ ಪದ್ಧತಿಯಲ್ಲಿ ಹಡಿಲು ಭೂಮಿಯ ಭತ್ತ ಬೇಸಾಯ ಕಾರ್ಯ ಮಾಡ್ತಾ ಇದ್ದು, ಬೆಳೆದ ಭತ್ತವನ್ನ ಕೇದಾರೋತ್ಥಾನ ಟ್ರಸ್ಟ್ ಮೂಲಕವೇ ಖರೀದಿಸಿ ಉಡುಪಿ ಕೇದಾರ ಕಜೆ ಹೆಸರಿನಲ್ಲೇ ಬ್ರ್ಯಾಂಡ್ ಮಾಡುವ ಯೋಜನೆಯನ್ನ ಕೇದಾರೋತ್ಥಾನ ಟ್ರಸ್ಟ್ ಹೊಂದಿದೆ. ಇವತ್ತು ತೆಂಕರಡಿಯೂರು ಕಾಲೇಜಿನ ನಮ್ಮ ವಿದ್ಯಾರ್ಥಿಯರು ಬಹಳ ಶ್ರದ್ಧೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷ ಹೇಳಿದರೆ ಸ್ವತಃ ಪ್ರಾಂಶುಪಾಲರು ನಮ್ಮ ಡಾಕ್ಟರ್ ಗಣನಾಥ್ ಎಕ್ಕಾರ್ ಇರ್ಬೋದು, ನಮ್ಮ ಲೆಕ್ಚರ್ಸ್ಗಳು ಒಂದು 16 ಜನ, ಬೆಳಿಗ್ಗೆ 16 ಜನ ಲೆಕ್ಚರ್ಸ್ ಇವತ್ತು ಗದ್ದೆಗಿಳಿದಿದ್ದಾರೆ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ. ಸೊ ಇದೊಂದು ಉಡುಪಿಯಲ್ಲಿ ಒಂದು ಕ್ರಾಂತಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದರೆ ಲೆಕ್ಚರು, ಪ್ರಿನ್ಸಿಪಾಲರು, ವಿದ್ಯಾರ್ಥಿಯರು ಜೊತೆಯಾಗಿ ಗದ್ದೆ ಕೆಲಸದಲ್ಲಿ ತೊಡಗಿಸಿಕೊಂಡಂಥದ್ದು ಇದು ಭಾಳ ದೊಡ್ಡ ಕ್ರಾಂತಿ. ಆ ಎಲ್ಲ ನಮ್ಮ ವಿದ್ಯಾರ್ಥಿಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈಗ ಕಳೆಗಳನ್ನು ತೆಗಿಬೇಕಾಗಿದೆ. ಈ ಕಳೆಗಳನ್ನು ತೆಗಿಬೇಕಾದ್ರೆ ಇದು ಒಟ್ಟು ಪ್ರಕ್ರಿಯೆ, ಒಗ್ಗಟ್ಟನ್ನು ಮಾಡೋದು. ಹೇಗೆ 1-2 ಗಿಡವನ್ನು ನೆಟ್ಟಾಗಿ ಹೇಗೆ ಗುಂಪಾಗಿ ಅದು ಹುಟ್ಟುಕೊಳ್ತದೋ ಅದೇ ಥರ ಸುತ್ತಮುತ್ತ ಎಲ್ಲ ನಾಗರಿಕರು, ಸಂಘ ಸಂಸ್ಥೆಯರು, ಶಾಲಾ ಕಾಲೇಜಿನವರು ಬಂದು ಸೇರ್ಕೋಬೇಕು. ಇದು ಕೇವಲ ಮಾನ್ಯ ಶಾಸಕರ ರಘುಪತಿ ಭಟ್ರ ಒಬ್ಬರ ಕನಸಲ್ಲ, ಇದು ಉಡುಪಿಯ ಕ್ಷೇತ್ರದ ಎಲ್ಲ ಜನರ ಕನಸಾಗಬೇಕು ಹೇಳುವ ಅಭಿಯಾನವನ್ನು ತೊಡಗಿಸ್ಕೊಂಡಿದ್ದೇವೆ.
ಜಿಲ್ಲೆಯ ಕೃಷಿಕರ ಸಮಸ್ಯೆಗಳು, ರೈತ ಕಷ್ಟಗಳನ್ನ ಪ್ರತ್ಯಕ್ಷವಾಗಿ ಜನಪ್ರತಿನಿಧಿಗಳಿಗೆ ಅರಿವಾಗುವಂತೆ ಮಾಡಿತ್ತು ಈ ಹಡಿಲು ಭೂಮಿ ಕೃಷಿ ಆಂದೋಲನ. ಮುಂದಿನ 5 ವರ್ಷಗಳಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿರುವ ಹಡಿಲು ಭೂಮಿಯನ್ನೆಲ್ಲ ಬೇಸಾಯ ಮಾಡುವ ಕುರಿತು ಕೇದಾರೋತ್ಥಾನ ಟ್ರಸ್ಟ್ ಚಿಂತನೆ ನಡೆಸಿದೆ. ಏನೇ ಆಗಲಿ, ಈ ಉತ್ತಮ ಹಡಿಲು ಕೃಷಿ ಭೂಮಿ ಆಂದೋಲನ ಯಶಸ್ವಿಯಾಗಲಿ. ಉಡುಪಿ ಶಾಸಕರ ಕೃಷಿ ಕುರಿತು ಅಭಿಯಾನ ಇತರರಿಗೂ ಮಾದರಿಯಾಗಲಿ ಅನ್ನೋದೇ ನಮ್ಮ ಆಶಯ. ಪ್ರಮೋ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್, ಉಡುಪಿ.